ನಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವಂತಹ ಸುಸಜ್ಜಿತ ರಸ್ತೆಯನ್ನ ಕೊಡಿ. ರಸ್ತೆ ಇಲ್ಲದೆ ಅನೇಕ ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ಎತ್ತರ ಪ್ರದೇಶದಿಂದ ಕೂಡಿರುವ ಇಲ್ಲಿ ಯಾರು ಕೂಡ ಅಸೌಖ್ಯಕ್ಕೆ ಒಳಗಾದ್ರೆ ಎತ್ತಿಕೊಂಡೇ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಪುತ್ತೂರು ಪಾಂಗಳಾಯ ಜನರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಪ್ರದೇಶ ಯಾವುದೇ ದಟ್ಟಾರಣ್ಯ ಗ್ರಾಮೀಣ ಪ್ರದೇಶದ ಜನರ ಬೇಡಿಕೆಯಲ್ಲ, ಬದಲಾಗಿ ನಗರದ ಸರಹದ್ದಿನಲ್ಲಿರುವ ಪ್ರದೇಶ. ನಗರದ ದರ್ಬೆಯ ಮುಖ್ಯ ರಸ್ತೆಯಿಂದ ಕೇವಲ 100 ಮೀಟರ್ ದೂರದಲ್ಲಿರುವ ಪಾಂಗಳಾಯಿ ಎಂಬ ಹೆಸರಿನ ಪ್ರದೇಶ. ಮುಖ್ಯ ರಸ್ತೆಯಿಂದ ಸುಮಾರು 100 ಕಿಲೋಮೀಟರ್ ದೂರಕ್ಕೆ ಮಣ್ಣಿನ ರಸ್ತೆಯಿಂದ ಕೂಡಿದೆ. ಆದರೆ ಈ ರಸ್ತೆಗೆ ಯಾವುದೇ ತಡೆಗೋಡೆ ನಿರ್ಮಿಸಿಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಚಲಿಸುವ ವಾಹನಗಳಾಗಲಿ ಪಾದಚಾರಿಗಳಾಗಲಿ ಈ ರಸ್ತೆ ಬದಿಯ ತೋಡಿಗೆ ಬೀಳುವುದು ಗ್ಯಾರಂಟಿ. ನೂರು ಮೀಟರ್ ರಸ್ತೆಯ ಕೊನೆಯಲ್ಲಿ ಕಾಲುಸಂಕವೊಂದನ್ನು ನಿರ್ಮಿಸಲಾಗಿದೆ. ಈ ಕಾಲುಸಂಕಕ್ಕೆ ಯಾವುದೇ ರಕ್ಷಣಾ ಬೇಲಿ ಇಲ್ಲದೆ ಪ್ರದೇಶವನ್ನ ಸಂಪರ್ಕಿಸುವಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಈ ಕಾಲುಸಂಕದಿಂದ ದಾಟಿದ್ರೆ ಮುಂದಕ್ಕೆ ಸಿಗುವುದು ಪಾಂಗಳಾಯಿ. ಸುಮಾರು 13ಕ್ಕೂ ಅಧಿಕ ಮನೆಗಳಿರುವ ಈ ಪ್ರದೇಶ ಸರಿಯಾದ ರಸ್ತೆ ಇಲ್ಲದೆ 40 ವರ್ಷಗಳಿಂದ ಹಾಗೆಯೇ ಇದೆ. ಈ ಪ್ರದೇಶವನ್ನ ತಲುಪುತ್ತಿದ್ದಂತೆ ಏರು ರಸ್ತೆಯಿಂದ ಕೂಡಿದೆ. ಬಹಳ ಇಕ್ಕಟ್ಟಾದ ರಸ್ತೆಯ ಒಂದು ಭಾಗದಲ್ಲಿ ಯಾವುದೇ ತಡೆಗೋಡೆ ಇಲ್ಲದೆ ತೋಡೊಂದು ಗಿಡ ಗಂಟಿಗಳಿಂದ ಆವೃತವಾಗಿದೆ. ಈ ಪ್ರದೇಶಕ್ಕೆ ತೆರಳುವುದೆಂದ್ರೆ ಬೆಟ್ಟವನ್ನ ಹತ್ತಿದಂತಾಗ್ತದೆ. 4 ಚಕ್ರದ ವಾಹನವಂತೂ ಚಲಿಸಲು ಇಲ್ಲಿ ಅಸಾಧ್ಯ. ದ್ವಿಚಕ್ರ ವಾಹನ ಸವಾರರು ಅತಿ ಜಾಗರೂಕತೆಯಿಂದ ಚಲಿಸುವಂತಾಗಿದೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ನಿವಾಸಿ ಅಜೀಜ್ ಅವರು, ನಾವು ಈ ಪ್ರದೇಶದಲ್ಲಿ ಕುಟುಂಬ ಸಮೇತ ಕಳೆದ 49 ವರ್ಷಗಳಿಂದ ವಾಸಿಸುತ್ತಿದ್ದೇವೆ. ಆದರೆ ಇದುವರೆಗೆ ಈ ಪ್ರದೇಶಕ್ಕೆ ಸಂಪರ್ಕಕ್ಕೆ ಸರಿಯಾದ ರಸ್ತೆಯನ್ನ ನಿರ್ಮಿಸಿಲ್ಲ. ಕೇವಲ ಆಶ್ವಾಸನೆ ಮಾತ್ರ ನೀಡಿದ್ದಾರೆ. ರಸ್ತೆ ನಿರ್ಮಿಸುವಂತೆ ಕಳೆದ ಅವಧಿಯ ಶಾಸಕರು ಸಹಿತ ಈಗಿನ ಶಾಸಕರಿಗೂ ಮನವಿ ನೀಡಿದ್ದೇವೆ ಎಂದು ಹೇಳಿದ್ರು. ಮನೆಯಾಗಿ 49 ವರ್ಷ ಆಯಿತು. ಇದುವರೆಗೆ ನಮಗೆ ಯಾವುದೇ ದಾರಿಯ ತೊಂದರೆ ಆಗಲಿಲ್ಲ. ಈಗ ಓಟುಗೆಲ್ಲಿಕೊಂದು ಬರ್ತಾರೆ ಈ ಜಾಗಕ್ಕೆ, ಬೇರೆ ವ್ಯವಸ್ಥೆ ಮಾಡಿ ಕೊಡುವುದಿಲ್ಲ. ಇಲ್ಲಿ ತೊಂದರೆ ಆಗಿದೆ, ತುಂಬ ತೊಂದರೆ ಆಗಿದೆ. ಈಗ ಮನವಿ ಕೊಟ್ಟಿದ್ದೀರಾ ನಗರಸಭೆಗೆ? ಮನವಿ ಎಲ್ಲ ವರ್ಷವೂ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಒಟ್ಟಿಗೆ ಬರೋದು ಹೇಳ್ತಾ ಇದ್ದೇವೆ. ಆಶ್ವಾಸನೆ ಮಾತ್ರ, ಅವರದು ಯಾವುದೇ ಮಾಡಿ ಕೊಡುವುದಿಲ್ಲ. ಶಾಸಕರಿಗೆ ಏನು ಮನವಿ ಕೊಟ್ಟಿದ್ದೀರಾ? ಶಾಸಕರಿಗೂ ಮನವಿ ಕೊಟ್ಟಿದೆ ದಾರಿಯ ಬಗ್ಗೆ. ಈಗಿನ ಶಾಸಕರಲ್ಲಿ ಹೇಳಿದ್ದೇವೆ, ಲಿಖಿತವಾಗಿ ಬರೆದು ಕೊಟ್ಟಲಿಲ್ಲ. ಆದರೆ ಅವರು ಬಂದು ನೋಡಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇವೆ. ಅವರು ಬಂದು ನೋಡಿ ಹೋಗಿದ್ದಾರೆ. ಆದರೆ ಯಾವುದೇ ಏನು ಹೇಳಿದ್ರು? ಅದೇ ಈ ವಾರದಲ್ಲಿ ಬರ್ತಾರೆ ಇಂಜಿನಿಯರು, ಬರುವಾರ ಬರ್ತಾರೆ ಅಂತ ಹೇಳ್ತಾ ಇರುವುದಲ್ಲದೆ ಯಾರು ಬರುವುದು ಕಾಣುವುದಿಲ್ಲ. ಈ ಭಾಗದ ಕೌನ್ಸಿಲರ್ ಇದ್ದು ಏನು ಪ್ರಯೋಜನವಿಲ್ಲ. ಚುನಾವಣೆಯ ಸಂದರ್ಭ ಕೇವಲ ವೋಟು ಕೇಳಲು ಮಾತ್ರ ಬರ್ತಾರೆ, ಬಳಿಕ ತಿರುಗಿಯೂ ನೋಡುವುದಿಲ್ಲ. ಬೇರೆ ಕಡೆಗಳಲ್ಲಿ ರಸ್ತೆಗಳನ್ನ ನಿರ್ಮಿಸಿಕೊಡುತ್ತಾರೆ. ಆದರೆ ಈ ಪ್ರದೇಶಕ್ಕೆ ಸರಿಯಾದ ರಸ್ತೆ ನಿರ್ಮಿಸಿ ಎಂಬುದು ನಮ್ಮ ಬೇಡಿಕೆ. ಸರ್ಕಾರ ಒದಗಿಸಿದ ಅನುದಾನದಿಂದ ರಸ್ತೆ ನಿರ್ಮಾಣ ಮಾಡುವುದು ಅವರ ಕೈಯಿಂದ ಖರ್ಚು ಭರಿಸುವುದಲ್ಲವಲ್ಲ ಎಂಬುದನ್ನ ಅವರು ತಿಳಿದುಕೊಳ್ಳಬೇಕು. ಆದಷ್ಟು ಬೇಗ ಇಲ್ಲಿಗೆ ರಸ್ತೆ ನಿರ್ಮಿಸುವುದು ನಮ್ಮ ಬೇಡಿಕೆಯಾಗಿದೆ. ಈ ಕುರಿತು ಸಂಬಂಧಪಟ್ಟವರು ಗಮನ ಹರಿಸಬೇಕು ಎಂದು ಹೇಳುತ್ತಾರೆ ಸ್ಥಳೀಯರಾದ ಪುಷ್ಪಲತಾ ಅವರು. ವಿದ್ಯಾಗೌರಿ ಒಂದು ವರ್ಷ ಸಮಯ ನಮಗೆ ಏನು ಪ್ರಯೋಜನ ಇಲ್ಲ. ಬರ್ತಾರೆ ಅವರು, ಕೆಳಗೆ ಬರ್ತಾರೆ, ಮೇಲೆ ಹತ್ತೋದಿಲ್ಲ. ಈಗ ಎಷ್ಟು ಸಲ ಕಂಪ್ಲೀಟ್ ಆಗಿದೆ ಅವ್ರ ಮೇಲೆ, ಏನು ಪ್ರಯೋಜನ ಇಲ್ಲ. ನಮಗೆ ಓಟಿಗೆ ಬರ್ತಾರೆ, ಮನೆಯೊಳಗೆ ಬಂದು ನಮಗೆ ಕೈ ಕೊಟ್ಟು ಎಲ್ಲ ಹಾಗೆ ಮಾಡಿ ಹೀಗೆ ಮಾಡಿ ಹೇಳಿ ಹೋಗ್ತಾರೆ, ಮತ್ತೆ ತಿರುಗಿ ನೋಡುವುದಿಲ್ಲ ಈಚೆಗೆ. ಹಾಗೆ ಈಗ ಎಲ್ಲರೂ ಸಹ ಎಷ್ಟು ಹುಷಾರಿಲ್ಲದಿದ್ರು ಇಲ್ಲಿ ಎತ್ತಿಕೊಂಡು ಹೋಗಿದ್ದೆ ಮೊನ್ನೆ ಒಂದು ಹುಡುಗಿಗೆ ಇಲ್ಲಿ ಸೀರಿಯಸ್ ಆಗಿ. ಹಾಗೆ ಮನೆಯಲ್ಲಿ ಗಂಡ ಸರಿ ಇರುವುದಿಲ್ಲ ಅವನು ಆ ಟೈಮಿಗೆ. ಎಂತ ಮಾಡೋದು ನಾವು? ಇಷ್ಟು ಬೇಲಿದೆ ಹೇಗೆ ಕೊಂಡೋಗೋದು? ಈಗ ಎಲ್ಲರೂ ಫೋನ್ ಮಾಡಿ ಕರೆಯುವಾಗ ಬರ್ತೇನೆ, ನಾಳೆ ಬರ್ತೇನೆ, ನಾಡು ಬರ್ತೇನೆ ಅಂತ ಹೇಳ್ತಾರೆ ಅವರು. ಇದುವರೆಗೆ ಇಷ್ಟುವರೆಗೆ ಇಲ್ಲಿ ಮೇಲೆ ಹತ್ತಿಲ್ಲ ಅವರು. ಅಂದ್ರೆ ನಮ್ಗೆ ಅವ್ರು ಸರಿ ಮಾತಾಡ್ಬೋದಲ್ಲ ಅವ್ರ ಹತ್ರ, ಅವ್ರು ಯಾಕೆ ಹಾಗೆ ಕಣ್ಣು ಮುಚ್ಚಾಲೆ ಮಾಡ್ತಾರೆ? ಕಳೆದ 40 ವರ್ಷಗಳಿಂದ ಇಲ್ಲಿನ ಪರಿಸರದ ಜನತೆಗೆ ರಸ್ತೆ ಬಹುಮುಖ್ಯವಾಗಿದೆ. ಆದರೆ ಈವರೆಗೆ ರಸ್ತೆಯೇ ನಿರ್ಮಿಸಿಲ್ಲ. ನಮ್ಮ ಬೇಡಿಕೆಯನ್ನ ಈಗಲಾದರೂ ಈಡೇರಿಸಿ.
ಸಮರ್ಪಕವಾದ ರಸ್ತೆಯನ್ನ ಮಾಡಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಪ್ರದೇಶದ ಜನತೆಗೆ ಶೀಘ್ರದಲ್ಲೇ ರಸ್ತೆ ನಿರ್ಮಿಸಿಕೊಡಲಿ ಎಂಬುದೇ ನಮ್ಮ ಆಶಯ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.